ಉಳ್ಳಾಲ ಆಸ್ಪತ್ರೆ ಈ ಪ್ರದೇಶದ ಬಹುದಿನಗಳ ಜನರ ಒಂದು ಬೇಡಿಕೆಯಾಗಿತ್ತು. ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಇವತ್ತು ಮೇಲ್ದರ್ಜೆಗೆ ಏರಿಸಬೇಕಂತೇಳಿ ನನ್ನ ಶ್ರದ್ಧ ಜನಸಾಮಾನ್ಯರು, ನನ್ನ ರಾಜ್ಯದ ಆರೋಗ್ಯ ಸಚಿವರನ್ನು ಈ ಮಾಡೋ ಸಂದರ್ಭದಲ್ಲಿ ಇದಕ್ಕೆ ವಿಶೇಷವಾದ ಗುಲಾಂ ನಬಿ ಆಜಾದ್ ಅವರು ಕೇಂದ್ರದಲ್ಲಿ ಸಚಿವರಾದ ಸಂದರ್ಭದಲ್ಲಿ ಇವತ್ತು ವಿಶೇಷವಾದ ಪರ್ಮಿಷನ್ ತಗೊಂಡು, ಯಾಕಂತ ಹೇಳಿದರೆ ಮಂಗಳೂರಿಗೆ ಅತ್ಯಂತ ಹತ್ತಿರವಾಗಿ ಬರೀ 6 ಕಿಲೋಮೀಟರ್ ಹತ್ತಿರ ಇನ್ನೊಂದು ಆಸ್ಪತ್ರೆ ಯಾರು ಕೂಡ ಕೊಡೋದಿಲ್ಲ. ಯಾಕಾಗ ಇದು ತಾಲೂಕು ಕೂಡ ಅಲ್ಲ, ಇದೊಂದು ಗ್ರಾಮ ಮಾತ್ರ. ಇದಕ್ಕೆ ಅದು ವಿಶೇಷ ಪರ್ಮಿಷನ್ ಪಡೆದುಕೊಂಡು ಇದನ್ನು ಮೇಲ್ದರ್ಜೆಗೆ ಇವತ್ತು ಆಸ್ಪತ್ರೆ ಕಟ್ಟಡ, ಉತ್ತಮವಾದ ಪೋಸ್ಟ್ಮಾರ್ಟಮ್ನ ವ್ಯವಸ್ಥೆ, ಡಾಕ್ಟ್ರುಗಳಿಗೆ ನಿಲ್ಲಲಿಕ್ಕೆ ಇವತ್ತು ವಸತಿ ಗೃಹ, ಇದಕ್ಕೂ ಕೂಡ ಒಂದು ಮಾದರಿಯಾಗಿ ನಾವಿಲ್ಲಿ ಅದನ್ನು ಕಟ್ಟಿದ್ದು. ಉದ್ಘಾಟನೆ ನಾವು ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ, ಇಲ್ಲಿಗೆ ಬೇಕಾದಂತಹ ಆ ಒಂದು ಎಕ್ವಿಪ್ಮೆಂಟ್ ಮತ್ತು ಮಾನವ ಸಂಪನ್ಮೂಲ ಸಿಬ್ಬಂದಿ ವರ್ಗ ಮತ್ತು ವೈದ್ಯರ ಅವತ್ತು ನೇಮಕಾತಿ ಆಗದಿದ್ದ ಕಾರಣ ನಾವು ಹೇಳಿದ್ದೆವು. ಎಲ್ಲಿಯ ತನಕ ಸಂಪೂರ್ಣವಾಗಿ ನಮ್ಮ ವೈದ್ಯರು, ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಎಕ್ವಿಪ್ಮೆಂಟ್ ಇಲ್ಲಿಗೆ ನಮಗೆ ಆಗ್ತದೆ, ಅಲ್ಲಿ ತನಕ ನಾವು ಇದನ್ನು ಪಬ್ಲಿಕ್ಕಿಗೆ ಓಪನ್ ಮಾಡೋದಿಲ್ಲ. ಯಾಕೆಂತೇಳಿ ಜನ ಬಂದು ವಿಶ್ವಾಸ ಬಂದಿಲ್ಲಿ ಏನಿಲ್ಲದೆ ಹೋದಾಗ ಮತ್ತೆ ಅದಕ್ಕೆ ಕೆಟ್ಟ ಹೆಸರು ಬಂದ ವಿಚಾರ ಇವತ್ತು ಆಗ್ತದೆ. ಆದರೆ ಇವತ್ತು ಬೇರೆ ಬೇರೆ ರೀತಿಯ ಒತ್ತಡ ಮತ್ತು ಬೇಡಿಕೆ ಅನುಗುಣವಾಗಿ ಒಂದು CSಗೆ ಬೇಕಾಗುವಂತಹ ಬಹುತೇಕ ಎಲ್ಲ ಎಕ್ವಿಪ್ಮೆಂಟ್ಗಳು ಈ ನಮ್ಮ ಉಳ್ಳಾಲದ ನೂತನ ಆಸ್ಪತ್ರೆಗೆ ಬಂದಿದೆ. ಈ ಆಸ್ಪತ್ರೆಯಲ್ಲಿ ಈಗ 3 MBBS ಡಾಕ್ಟರ್ಗಳು, 1 ಗೈನಕಾಲಜಿಸ್ಟ್, ಒಬ್ಬರು ಪೇಡಿಯಾಟ್ರಿಷಿಯನ್, ಇನ್ನೊಬ್ಬರು ಡೆಂಟಿಸ್ಟ್ ಮತ್ತು ನಮ್ಮ ಫಿಸಿಷಿಯನ್ ಮತ್ತು ಅನೆಸ್ಥೆಸಿಯಾ ಅವ್ರಿಗೆ 1ನೇ ತಾರೀಕಿಗೆ ಬರ್ತಾರೆ.
ಒಂದು ಸಣ್ಣ ಮಟ್ಟದ ಆಸ್ಪತ್ರೆ ಉತ್ತಮವಾಗಿ ನಡ್ಕೊಳ್ಳಿಕ್ಕೆ ಬೇಕಾಗುವಂಥ ಎಲ್ಲ ನಮ್ಮ ಉತ್ತಮವಾದ ಡಾಕ್ಟ್ರುಗಳು ಇವತ್ತು ಈ ಆಸ್ಪತ್ರೆಯಲ್ಲಿ ಇವತ್ತು ಆಲ್ರೆಡಿ ಬಂದಿದ್ದಾರೆ. ಅತಿ ಶೀಘ್ರದಲ್ಲೇ ಇದನ್ನು ನಾವು ಇವತ್ತು ಮುಂದಿನದನ್ನು ಉದ್ಘಾಟನೆ ಮಾಡಿ ಸಮಾಜಕ್ಕೆ ಅರ್ಪಿಸ್ತೇವೆ. ಅಲ್ಲಿಯ ತನಕ ಕಾಯದೆ ಜನಸಾಮಾನ್ಯರು ಈಗ ಬಂದಂಥ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರ ಆ ಪ್ರಯೋಜನ ಪಡಲಿಕ್ಕೆ ಜನಸಾಮಾನ್ಯ ಬಂದು ಇಲ್ಲಿ ಬಹುಶಃ ಇವತ್ತು ಹೆರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಎಲ್ಲ ನಮ್ಮ ಫಿಸಿಷಿಯನಲ್ಲಿ ಹೆರಿಗೆ ಸಂಬಂಧಪಟ್ಟಾಗಿರಲಿ, ಪೀಡಿಯಾಟ್ರಿಷನ್ ಆಗಲಿ, ಮಕ್ಕಳ ಡಾಕ್ಟರ್ ಆಗಿರಲಿ, ಅತ್ಯುತ್ತಮವಾದ ಎಕ್ಸ್ಪೀರಿಯನ್ಸ್ ಡಾಕ್ಟ್ರುಗಳೇ ಬಹುತಿಯಲ್ಲಿ ಬಂದಂತು ಅದೆಲ್ಲ ಪ್ರಯೋಜನ ಪಡ್ಕೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಅತಿ ಶೀಘ್ರದಲ್ಲೇ ನಾವು ಇದನ್ನು ಉದ್ಘಾಟನೆ ಮಾಡ್ತೇವೆ. ಇದು ಊರ ಜನರ ಆಸ್ತಿ, ನಮ್ಮ ಆಸ್ತಿ ಅಲ್ಲ. ನಾವು ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಇದು ಈ ಊರಿನವರ ಆಸ್ತಿ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಅದು ನಮ್ಮ ಊರಿನವ್ರನ್ನ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅವ್ರಿಗೆ ಸಂಪೂರ್ಣವಾದ ಸಾಕು ಕೊಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಸರ್ಕಾರದ ಪ್ರಕಾರ ಇದಕ್ಕೊಂದು ತಾತ್ಕಾಲಿಕ ಒಂದು ಸಮಿತಿಯನ್ನು ಕೂಡ ಇವತ್ತು ಮಾಡಲಾಗಿದೆ. ಇದರಲ್ಲಿ ತಾತ್ಕಾಲಿಕ ಸಮಿತಿಯಲ್ಲಿ ಈಗ ನಮ್ಮ ಸ್ಥಳೀಯ ಸದಸ್ಯರೆಲ್ಲರೂ ಕೂಡ ಇದಕ್ಕೆ ಆಹ್ವಾನಿತರಾಗಿರ್ತಾರೆ. ಬೇರೆ ಸದಸ್ಯ ಒಂದು ನಮ್ಮ ಕುಂಜಮೋನಕ ಒಂದು, ಯಾಕಂತ ಹೇಳಿದರೆ ಈ ಹಿಂದೆ ನಾನು ಸಣ್ಣದಿರುವಾಗ ಈ ಆಸ್ಪತ್ರೆಯಲ್ಲಿ ಕುಂಜಮೋನಕ ಡಾಕ್ಟರ್ ಇಲ್ಲದಿದ್ದರೂ ಕೂಡ ಕುಂಜಮೋನಕ ನಿಂತು ಅದಕ್ಕೆ ಇದವರೊಂದು ವ್ಯಕ್ತಿತ್ವ ಕಾರಣವನ್ನು ಬಹುಶಃ ಬೇರೆ ಬೇರೆ ಜನ ಇದ್ದರೂ ಕೂಡ ನಂಬರ್ 1 ಇವರು ಮಾಡಲಾಗಿದೆ. ನಂಬರ್ 2 ನಮ್ಮ ಕಲಾವತಿ ಅಕ್ಕ ಅಂತೇಳಿ ಇವರು, ಇನ್ನೊಂದು ನಮ್ಮ ಮೋಂತಿ ಡಿಸೋಜ 3 ಇದರಲ್ಲಿ. ಹಾಗೆ ಅದು ಒಂದು ಫಾರ್ಮ್ಯಾಟ್ ಇದೆ, ಲಿಮಿಟೆಡ್ ಸದಸ್ಯರ ಓಕೆ. ಸೊ ಇವರಿಗೆಲ್ಲ ನಮ್ಮ ಸ್ಥಳೀಯ ಸದಸ್ಯರು ಎಲ್ಲರೂ ಕೂಡ ಸಹಕಾರ ಕೊಡಬೇಕನ್ನ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಅಡಿಷನಲ್ ಆಗಿ ನಾವೊಂದು ಅಭಿವೃದ್ಧಿ ಸಮಿತಿ ಅಂತೇಳಿ ಇದಕ್ಕೆಲ್ಲ ಸೇರಿಸಿಕೊಂಡು ಒಂದು 10-12 ಮೆಂಬರ್ಸ್ ಕಮಿಟಿ ಇದನ್ನು ನೋಡಿಕೊಳ್ಳಲಿಕ್ಕೆ ಇದರಿಂದ ಅವರವರು ಬಂದು ಸಹಕಾರ ಮಾಡಿಕೊಂಡು ಹೋಗುವಂಥ ವಿಚಾರಕ್ಕೆ ಅದಕ್ಕೆ ಆದಷ್ಟು ಬೇಗ ನಾವು ಇದನ್ನು ಉದ್ಘಾಟನೆ ಮಾಡಿ, ಇನ್ನೂ ಕೆಲವು ಭಾಷೆದು ನರ್ಸ್ಗಳಿದ್ದಾರೆ, ಕೆಲವು ಟ್ರೈನಿಂಗಲ್ಲಿ ಹೋಗಿದ್ದಾರೆ, ಸ್ಟಾಫ್ ಸಿಬ್ಬಂದಿ ಇದೆ. ಆದರೆ ಫುಲ್ ನಮ್ಗೆ ಎಷ್ಟು ಬೇಕೋ ಅಷ್ಟಿಲ್ಲ, ಅದು ಸ್ವಲ್ಪ ಕೊರತೆ ಇದೆ. ಆದರೂ ಕೂಡ ಮುಂದಿನ ದಿನ ನೇಮಕಾತಿ ಮಾಡಲು ನಮ್ಮೆಲ್ಲ ಕ್ರಮವನ್ನು ನಾವು ಇವತ್ತು ತಗೊಳ್ತೇವೆ. ನಮ್ಮ ಅದರ ಜೊತೆಯಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಕೂಡ ನಾವಿಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿಯ ಜನತೆ ಉಚಿತವಾಗಿ ಆಯುರ್ವೇದಿಕ ಟ್ರೀಟ್ಮೆಂಟ್ ಕೂಡ ಇದೆ. ಅವರಿಗೆ ಹಿರಿಯರಿಗೆ ಬೇಕಾದವರಿಗೆ ನಮಗೆ ಮಸಾಜು ಕೂಡ ಇವತ್ತು ಥೆರಪಿಸ್ಟ್ನವರು ಕೂಡ ಇವತ್ತು ಮೇಲೆ ಇವತ್ತಿದೆ. ಯಾಕೆ ವಯಸ್ಸಾದವರಿದ್ದಾರೆ. ಒಂದು ಮನೆಯಲ್ಲಿ ಕೆಲವರಿಗೆ ಅಲೋಪತಿ ಬೇಕು, ಕೆಲವರಿಗೆ ಆಯುರ್ವೇದ ಬೇಕು. ಅಲೋಪತಿಗೆ ಇಲ್ಲಿ ಬರಬೇಕು, ಆಯುರ್ವೇದಕ್ಕೆ ಇನ್ನೊಂದು ಕಡೆ ಹೋಗಬೇಕು, ಈ ಒಂದು ಕಷ್ಟ ಆಗಬಾರ್ದು. ಸೊ ವಯಸ್ಸಾದವ್ರಿಗೆ ಯಾರಾದರೂ ಆಯುರ್ವೇದಕ್ಕೆ ಬೇಕಾದಲ್ಲಿ ಈ 2 ವ್ಯವಸ್ಥೆಯನ್ನು ಕೂಡ ಇಲ್ಲಿ ನಾವು ಇವತ್ತು ಮಾಡಿ ಪ್ರಾರಂಭ ಮಾಡ್ತೇವೆ. ಇದನ್ನು ಎಲ್ಲ ಜನಸಾಮಾನ್ಯ ಸಹಕಾರ ಕೊಟ್ಟರೆ ಒಂದು ಉತ್ತಮ ಮತ್ತು ದೊಡ್ಡ ಮಾಡೊಂದು ಅತ್ಯುತ್ತಮವಾದ ಆಸ್ಪತ್ರೆಯನ್ನು ಪರಿವರ್ತನೆ ಮಾಡ್ಬೋದೆಂಬ ವಿಶ್ವಾಸ ಇದೆ ಹೇಳಲಿಕ್ಕೆ ನಾನು ಬಯಸಿ ಎಲ್ಲರ ಸಹಕಾರ ನಾನು ಯಾಚಿಸ್ತೇನೆ. ಇನ್ನು ನಮ್ಮ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಬಹುಶಃ ಇದು ಉಲ್ಲಾಲ ನಗರ ಒಂದು ಮಾದರಿಯಾದ ನಗರವನ್ನು ಮಾಡಲಿಕ್ಕೆ ಇವತ್ತು ಪವಿತ್ರವಾದ ಯಾತ್ರಾ ಕೇಂದ್ರ ಮತ್ತು ಇವತ್ತು ಪ್ರವಾಸಿ ಕೇಂದ್ರ, ಪ್ರವಾಸಿ ಮತ್ತು ಯಾತ್ರಾ ಕೇಂದ್ರ 2 ಕೂಡ ಇರುವಂಥದ್ದು ಮತ್ತು ಎಲ್ಲ ಜಾತಿ ಧರ್ಮದವರ ವಿಶೇಷವಾದ ಇವು ಧಾರ್ಮಿಕ ಕೇಂದ್ರಗಳು ಬಹುಶಃ ಇಲ್ಲಿ ಇರುವಂಥದ್ದು. ಇತಿಹಾಸ ಪ್ರಸಿದ್ಧವಾದ ಸೈಯದ್ ಮದೀನ್ ದರ್ಗಾ ಇರಲಿ, ಇತಿಹಾಸ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಇರಲಿ, ಸೋಮನಾಥ ದೇವಸ್ಥಾನ ಇರಲಿ, ನಮ್ಮ ಭಗವತಿ ದೇವಸ್ಥಾನ ಇರಲಿ, ಉಳ್ಯ ಇರಲಿ, ನಮ್ಮ ಮೊಗೇರ್ ಪಟ್ಟಣದ ರಾಗಿ ಚಾಮುಂಡೇಶ್ವರಿ ಇರಲಿ, ಎಲ್ಲ ಪ್ರದೇಶಕ್ಕೆ ಇವತ್ತು ಮುಂದಿನ ದಿನ ಭಾಳಷ್ಟು ಇವತ್ತು ಪ್ರವಾಸಿಗರು ಮತ್ತು ಯಾತ್ರಿಕರು ಬರುವಂಥ ಸಂದರ್ಭ ಇಲ್ಲಿ. ಮತ್ತು ಅಭಿವೃದ್ಧಿ ಮಂಗಳೂರು ನಂತರ ಉಳ್ಳಾಲ ನಗರ ಅಭಿವೃದ್ಧಿಯ ಸಂದರ್ಭದಲ್ಲಿ ಇಲ್ಲಿಗೆ ಬೇಕಾದ ಮೂಲಭೂತ ಸೌಕರ್ಯಕ್ಕೆ ನಮ್ಮ ಜವಾಬ್ದಾರಿ. ಈಗಾಗಲೇ ಉಳ್ಳಾಲವನ್ನು ತಾಲೂಕನ್ನಾಗಿ ಮಾಡಲಾಗಿದೆ. ಕೆಲವೇ ದಿನಗಳಲ್ಲಿ ಉಳ್ಳಾಲದ ತಾಲೂಕು ಕಚೇರಿಯನ್ನು ಅತಿ ಶೀಘ್ರದಲ್ಲೇ ಅದನ್ನು ನಾವು ಇವತ್ತು ಅಡ್ಮಿನಿಸ್ಟ್ರೇಟಿವ್ ಆಫೀಸನ್ನು ನಾವು ಇವತ್ತು ಪ್ರಾರಂಭ ಮಾಡ್ತೇವೆ. ಮಂಗಳೂರು ತಹಶೀಲ್ದಾರ್ ಅದಕ್ಕೆ ತಹಶೀಲ್ದಾರಿಗೆ ಕೆಲಸವನ್ನು ಇವತ್ತು ನಿರ್ವಹಿಸ್ತಾರೆ. ತದನಂತರ ಜಾಗ ಹುಡುಕಿಕೊಂಡು ಪರ್ಮನೆಂಟ್ ಆದ ಬಿಲ್ಡಿಂಗ್ ಎಲ್ಲ ಇವತ್ತು ಪ್ರಾರಂಭ ಆಗ್ತದೆ. ಈ ಸಂದರ್ಭದಲ್ಲಿ ಈ ಪ್ರದೇಶದ ರಸ್ತೆಗೆ ಅನುಗುಣವಾಗಿ ಈಗ ನಮ್ಮ ಅಬ್ಬಕ್ಕ ಸರ್ಕಲಿಂದ ನೇರವಾಗಿ ನಮ್ಮ ಸೋಮೇಶ್ವರ ಕೋಟೆಕಾರ್ಗೆ ಸಂಪರ್ಕಿಸುವಂಥ ರಸ್ತೆ, ಆ ಕೋಟೆಕಾರಿಂದ ಬರುವಾಗ ಭಾಳ ಕಿರಿದಾದ ರಸ್ತೆ ಇದೆ. ಈಗ ನೋಡುವಾಗ ನಿಮ್ಗೆ ಎಂಟ್ರ್ ಆಗುವಾಗ
ಸೊ ಕೋಟೆಕಾರ್ ಬೀರಿಯಿಂದ ಹಿಡಿದು ನೇರವಾಗಿ ಸೋಮೇಶ್ವರ ದೇವಸ್ಥಾನಕ್ಕೆ ನೇರವಾಗಿ ಅಬ್ಬಕ್ಕ ರಸ್ತೆಗೆ ಇವತ್ತು ನಾವು 6.6 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಕೆಲಸ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗ್ತದೆ. 6.6 crores. ಹೌದು, ಡಬಲ್ ರಸ್ತೆ. ಅಬ್ಬಕ್ಕ ಸರ್ಕಲಿನಿಂದ ನಿಮ್ಗೆ ಈಗಾಗಲೇ ಗೊತ್ತಿದೆ, ಹಿಂದೆ ಒಂದು ಮಾದರಿ, ಹಿಂದೆ ಯಾವ ರೀತಿಯ ಮುಖ್ಯ ಅಬ್ಬಕ್ಕ ಸರ್ಕಲ್ ನಮ್ಮ ಓವರ್ ಬ್ರಿಡ್ಜಿಗೆ ಹೋಗುವಂಥ ರಸ್ತೆ ಯಾವ ಪರಿಸ್ಥಿತಿಯಲ್ಲಿತ್ತು ಸಿಂಗಲ್ ರಸ್ತೆಯಾಗಿ, ಈಗ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ. ಇದನ್ನು ಇನ್ನಷ್ಟು ಸೌಂದರ್ಯೀಕರಣ ಮತ್ತು ಇನ್ನಷ್ಟು ಸುಂದರವಾಗಿ ಮಾಡಲು ಈ ರಸ್ತೆಗೆ ಮತ್ತೆ ಇವತ್ತು 9.5 ಕೋಟಿ ರೂಪಾಯಿಯನ್ನು ಇವತ್ತು ಬಿಡುಗಡೆ ಮಾಡಿ ಈಗ ಟೆಂಡರ್ ಈಗಾಗಲೇ ಕಾಲ್ ಫಾರ್ ಮಾಡಿದ್ದಾರೆ. ಈ ಅದೇ ರಸ್ತೆ ಅಬ್ಬಕ್ಕ ಸರ್ಕಲಿಂದ ಅಲ್ಲಿಗೆ ಇದೆ ನಮ್ಮ ಈ ರೀಚ್ ತನಕ, ಓವರ್ ಬ್ರಿಡ್ಜಿಂದ ಟರ್ನಿಂಗ್ ತನಕ ಅಲ್ಲಿ ಅಬ್ಬಕ್ಕ ಸರ್ಕಲಿಂದ ನೇರವಾಗಿ ಕೋಡಿ ಅಲ್ಲಿ ಭಾಳ ಕಿರಿದಾದಿದೆ, ಅದನ್ನು ಸ್ವಲ್ಪ ಅಗಲೀಕರಣ ಮಾಡಿಕೊಂಡು ಕನಿಷ್ಠ 2 ಬಸ್ L ಮೀಟ್ರ್ ಅದನ್ನು ಮಾಡಬೇಕು. 7 ಮೀಟರ್ಸಲ್ಲಿ ಮಿನಿಮಮ್ ಯಾರು ಜಾಸ್ತಿ ಆಸ್ತಿಪಾಸಿಗೆ ನಷ್ಟ ಆಗದೆ ಒಂದು 7 ಮೀಟರ್ಸ್ ಆಗಿ ಅದನ್ನು ಪರಿವರ್ತನೆ ಮಾಡಬೇಕು ಉದ್ದೇಶದಿಂದ ಇವತ್ತು ನಾವು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಬಂದಿದೆ. ಅದಕ್ಕಾಗಿ 5 ಕೋಟಿ ರೂಪಾಯಿಯ ಅನುದಾನ ಇವತ್ತು ಆಲ್ರೆಡಿ ಇವತ್ತು ಬಿಡುಗಡೆ ಆದದ್ದು. ಅದರ ಜೊತೆಯಲ್ಲಿ ನಿಮ್ಮ ವಿಶೇಷವಾಗಿ 5 ಕೋಟಿ ರೂಪಾಯಿ ಅನುದಾನವನ್ನು ಈ ನಗರ ವ್ಯಾಪ್ತಿಯ ಅಭಿವೃದ್ಧಿ ಸಂಬಂಧಪಟ್ಟಾಗ ಈಗ ನಾವು ಸ್ಯಾಂಕ್ಷನ್ ಮಾಡಿ ಅದಕ್ಕೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಬೇರೆ ಅನುದಾನ ಕೂಡ ಇವತ್ತು ಬಿಡುಗಡೆ ಆಗಿದೆ. ಆದ ಕಾರಣ ನನ್ನ ಕ್ಷೇತ್ರ ಉದ್ದಗಲಕ್ಕೂ ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಈಗಾಗಲೇ 220 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿ ನಮ್ಮ ಕಮಲಬದುವಿನಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇವತ್ತು ಅಲ್ಲಿ ತನಗೆ ಎಲ್ಲ ಕುಡಿಯೋ ನೀರು ತುಂಬೆಯಿಂದ ನೇರವಾಗಿ ಕುಡಿಯೋ ನೀರು ವ್ಯವಸ್ಥೆಗೆ ಅನುದಾನ ಬಿಡುಗಡೆ ಆಗಿದೆ. ಆ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗ್ತದೆ. UGDಗೆ ಹೆಚ್ಚುವರಿಯಾಗಿ ಇವತ್ತು 32 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಆ ಕೆಲಸ ಕೂಡ ಪ್ರಾರಂಭ ಮಾಡಬೇಕು. ಜನ ಎಲ್ಲ ಕೂಡ ಸಹಕಾರ ಕೊಡಬೇಕು. UGD ಕುಡಿಯೋ ನೀರು ರಸ್ತೆ ಇದು ಈ ಒಂದು ಪ್ರದೇಶದ ಅಭಿವೃದ್ಧಿಯ ಒಂದು ಸಂಕೇತ. ಅದಕ್ಕೆ ಸರ್ವ ಜನರು ಕೂಡ ಸಹಕಾರ ಕೊಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದರ ಜೊತೆಯಲ್ಲಿ ನಮ್ಮ ಘನತ್ಯಾಜ್ಯಕ್ಕೆ ಸಂಬಂಧಪಟ್ಟಾಗೆ ವಿಶೇಷವಾದ ಜನಜಾಗೃತಿ ಮುಂದಿನ ದಿನ ಹಮ್ಮಿಕೊಳ್ಳಲಾಗುವುದು. ಹಾಗೂ ಆರೋಗ್ಯ ದೃಷ್ಟಿಯಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳನ್ನು, ಸಂಘ ಸಂಸ್ಥೆಗಳನ್ನು, ಜನರು ಒಳಗೊಂಡಂತೆ ಒಂದು ಉತ್ತಮವಾದ ಕ್ಲೀನ್ ಮತ್ತು ಹೆಲ್ತ್ ಸಿಟಿಯಾಗಿ ಉಲ್ಲಾಲವನ್ನು ಪರಿವರ್ತನೆ ಮಾಡಲಿಕ್ಕೆ ಎಲ್ಲರ ಸಹಕಾರವನ್ನು ಮುಂದಿನ ದಿನಗಳಿಗೆ ಯಾಚಿಸಲಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಸೈಡ್ನ ಎಲ್ಲಿ ನಮ್ಮ ಹೆಜ್ಜಿದೆಯಲ್ಲ, ಈಗ ತೋಡಾಗಿದೆಯಲ್ಲ, ಅದರ ಮೇಲೆ ಫುಟ್ಪಾತ್ ಬರ್ತದೆ. ಫುಟ್ಪಾತ್ ಆದ ಮೇಲೆ ಹ್ಯಾಂಡ್ ರೈಲಿಂಗ್ಸ್ ಬರ್ತದೆ. ಮತ್ತು ಅಲ್ಲಿ ತನಕ ಕೂಡ ಕಾಂಕ್ರೀಟ್ 2 ಕಡೆಯಿಂದಲೂ ಕೂಡ ಸಂಪೂರ್ಣ ಎಕ್ಸ್ಟೆಂಡ್ ಆಗ್ತದೆ. ಮಿಡಲಲ್ಲಿ ಸಂಪೂರ್ಣ ಗಾರ್ಡನ್ ಬರ್ತದೆ. ಮತ್ತು ಕೆಲವು ಕಡೆ ಫುಡ್ ಕೋರ್ಟ್ ಥರ ಎಂದು ಕೆಲವು ಶಾಪ್ ಹಾಕಲಿಕ್ಕೆ ಜಾಗ ಬಿಡ್ತಾರೆ, ಕೆಲವು ಕಡೆ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಬಿಡ್ತಾರೆ. ಒಂದು ಸ್ಮಾರ್ಟ್ ರೋಡ್, ಫುಲ್ ಸ್ಮಾರ್ಟ್ ರಸ್ತೆ ಅಲ್ಲ, ಸಣ್ಣ ಮಟ್ಟದ ಸ್ಮಾರ್ಟ್ ರಸ್ತೆಯನ್ನು ಇವತ್ತು ಪ್ಲ್ಯಾನ್ ಆಗಿದೆ. ಅದ ನಂತರ ಜಾಗ ಮರ ನಡಲೇಬೇಕು ಅದನ್ನು, ಬಟ್ ಇಲ್ಲಿ ಬಿ ಒಂದು ಆ ಜಾಗ ಬಿಟ್ಟು ಇಲ್ಲ ನಮಗೆ ಇಲ್ಲಿಂದ ಹಿಡಿದು ಮುಕ್ಕಚೇರಿ ಜಂಕ್ಷನ್ ತನಕ ನಮಗೆ ಬೇಕಾದಷ್ಟು ಅಗಲ ಇದೆ, ಬೇಕಾದಷ್ಟು ಭಾಳಷ್ಟಿದೆ. ಮುಕ್ಕಚೇರಿಯಿಂದ ನಮ್ಮ ಗೋಲಿ ಮರದ ಶಾಲೆ ತನಕ ಮಾತ್ರ ಸ್ವಲ್ಪ ಅಷ್ಟು ಇಲ್ಲ. ನಮ್ಮ ಮೊಹಮ್ಮದ್ ಮುಕ್ಕಚೇರಿಯ ಮನೆ ತನಕ ಮಾತ್ರ ಸ್ವಲ್ಪ ಕಡಿಮೆ. ಅದರ ಮತ್ತು ಶಾಲೆ ಮುಂದೆ ಮತ್ತೆ ನಮಗೆ ಬೇಕಾದಷ್ಟು ಜಾಗ ಅಲ್ಲಿ ತನಕ ಕೂಡ ಮತ್ತೆ ನಮಗೆ ಸ್ವಲ್ಪ ಕಡಿಮೆ ಆಗೋದಿಲ್ಲ ಅಂತ ಹೇಳಿದರೆ ಅಯ್ಯಪ್ಪ ಮಂದಿರ ನೂರು ಮಹಲಿಂದ ಸ್ವಲ್ಪ ಕೆಳಗಡೆ ನಾವು ಮ್ಯಾಕ್ಸಿಮಮ್ ಈಗ ನೋಡಿ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಇದೆಯಾ ಅಷ್ಟು ಅಗಲೀಕರಣ ಮಾಡಿಕೊಂಡು ಹೋಗುವಂಥದ್ದು. ಮತ್ತು ಇಲ್ಲಿ ನಮ್ಮ ಸೋಮೇಶ್ವರದ ನಮ್ಮ ಏನು ರೈಲ್ವೆ ಟ್ರ್ಯಾಕ್ ಇದೆ ಅದಕ್ಕೆ ಅಂಡರ್ ಪಾಸ್ ಮಾಡಬೇಕಂದ್ಕೊಂಡು ನಾನು ಕೇಂದ್ರಕ್ಕೆ ಪ್ರಸ್ತಾವನೆ ಸರ್ಕಾರ ನಮ್ಮ ನಗರ ಇದರಿಂದ ಮತ್ತು ಇದರ ಪ್ರಸ್ತಾವ ಕಳಿಸ್ತಿರಲಿಲ್ಲ. ಅದಕ್ಕೆ ಇದನ್ನು ಇಂಜಿನಿಯರ್ ಜೊತೆ ಅವ್ರನ್ನ ಕರ್ಕೊಂಬಂದು ಚರ್ಚೆ ಮಾಡ್ತೇನೆ. ಮತ್ತು ಇಲ್ಲಿ ನಮಗೆ ಈಗ ಆಗಬೇಕಾದ ಅತ್ಯಗತ್ಯ ಇಲ್ಲ, ಅದಕ್ಕೆ ನಾನೇ DRM ಕರೆಸಿ FBಯನ್ನು ಕರೆಸಿಕೊಂಡು ಕೂತ್ಕೊಂಡು ನಾವು ಚರ್ಚೆ ಮಾಡ್ತೇವೆ. ಆಯಿತು, ಯಾವುದು ಪ್ರಪೋಸಲ್ ಬರಲಿಯೂ ಕೂಡ ಮದ್ದು ಆಸ್ಪತ್ರೆಯಲ್ಲಿ ಮದ್ದು ಇಲ್ಲ ಅಂತಲ್ಲ, ಭಾಳಷ್ಟು ಇವತ್ತು ಮದ್ದುಗಳು ಸರ್ಕಾರ ನೀವು ಇಂಟೆಂಟ್ ಹಾಕಿದರೆ ಅದನ್ನೆಲ್ಲ 1 ತಿಂಗಳಲ್ಲಿ ಸಪ್ಲೈ ಮಾಡ್ತದೆ. ಮತ್ತು ಕೆಲವೊಂದು ಮದ್ದುಗಳು ನಮ್ಮ ಲಾಜಿಸ್ಟಿಕ್ಸ್ ಇಲ್ಲದು, ಅದು ಇಲ್ಲಿ ನೋಡಿ ಬೇರೆ ಆಸ್ಪತ್ರೆಯಲ್ಲಿ ಅದು ಅಗತ್ಯ ಇರುವುದಿಲ್ಲ. ಇಲ್ಲೇ ಒಂದು ಆಸ್ಪತ್ರೆ ಇಲ್ಲೇ ಜನರಿಗೆ ಅದು ಅಗತ್ಯ ಇರ್ತದೆ. ಅಂಥದ್ದು ನೇರವಾಗಿ ಖರೀದಿ ಮಾಡಲಿಕ್ಕೆ ಸರ್ಕಾರ ಹೆಚ್ಚುವರಿ ದುಡ್ಡು ಕೊಡ್ತದೆ. ಅನ್ಟೈಡ್ 2 ಲಕ್ಷ 7 ಲಕ್ಷ ರೂಪಾಯಿ ತನಕ ಅನ್ಟೈಡ್ ದುಡ್ಡು ಇವತ್ತು ನಮ್ಮ ಕಮಿಟಿ ಕೊಡ್ತದೆ. ಆ ಪ್ರದೇಶ ಅನುಗುಣ ಅದನ್ನು ಹೇಗೆ ಅದು ಖರ್ಚು ಮಾಡುವಂಥ ಅವಕಾಶಗಳು ಕೂಡ ಇದೆ. ಸೊ ಅಂಥ ಎಮರ್ಜೆನ್ಸಿ ಈಗ ಮಕ್ಕಳ ಕಾಫ್ ಸಿರಪ್ ನಮ್ಮ ಲಾಜಿಸ್ಟಿಕ್ಸಲ್ಲಿ ಇಲ್ಲ, ದೊಡ್ಡಮ್ಮವರ ಕಾಫ್ ಸಿರಪ್ ಇದೆ, ಅದನ್ನು ಮಕ್ಕಳಿಗೆ ಕೊಡಲಿಕ್ಕೆ
ಕೆಲವು ಡಾಕ್ಟರ್ಗಳು ಒಪ್ಪೋದಿಲ್ಲ ಈ ಕಡಿಮೆ ಡೋಸ್ ಕೊಡಬೇಕಂತೇಳಿ. ಅಂದರೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅದನ್ನು ಖರೀದಿಸಲಿಕ್ಕೆ ಅವಕಾಶಗಳಿದೆ. ಆದ ಕಾರಣ ಇವತ್ತು ಮದ್ದು ಇಲ್ಲ ಅಂತ ಹೇಳೋದು ಪ್ರಶ್ನೆ ಇಲ್ಲ. ಅದಕ್ಕಾಗಿ ನಾನು ಇವತ್ತು ಮೀಟಿಂಗ್ ಸ್ವಾಭಾವಿಕ. ಈಗ ನಮ್ಮ ಸರ್ಕಾರ ಬದಲಾವಣೆ ಆಗಿದೆ, ಮುಂದಿನ 6 ತಿಂಗಳಲ್ಲಿ ಇನ್ನೊಂದು ಸರ್ಕಾರ ಬದಲಾವಣೆ ಆಗ್ತದೆ, ಅಥವಾ ಅದರ ನಂತರ ಯಾವಾಗ ಏನಾಗ್ತದೆ ಹೇಳಲಿಕ್ಕೆ ಸಾಧ್ಯ. ಇದು ಜಾಸ್ತಿ ದೀರ್ಘವಾಗಿ ಬರುವಂಥ ಯಾವುದು ಸರ್ಕಾರ ಸದ್ಯಕ್ಕೆ ಇಲ್ಲ. ಯಾಕೆ ಈ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ಸಮ್ಮಿಶ್ರ ಸರ್ಕಾರಕ್ಕೆ ಮತ ಕೊಟ್ಟಿದ್ದಾರೆ ಅಲ್ವಾ. ಇವತ್ತು ಬಿ ಜೆ ಪಿಯವರು ಕೂಡ ಸ್ಪಷ್ಟವಾದ ಬಹುಮತ ಕೊಡಲಿಲ್ಲ, 104 ಕೊಟ್ಟದ್ದು, ಕಾಂಗ್ರೆಸ್ಗೆ 80 ಕೊಟ್ಟದ್ದು, ದಳಕ್ಕೆ 38 ಕೊಟ್ಟದ್ದು. ಆಗ ಕೆಲವರು ಇದ್ದರು, ನೀವು 80 ಇದ್ದು ಯಾಕೆ 38 ಕೊಟ್ಟದಂತ. ನೋಡಿ, ರಾಜ್ಯದ ಜನತೆ ಸಮ್ಮಿಶ್ರವಾಗಿ ಕೊಡಬೇಕಂತ ಹೇಳಿದಾಗ ಕಾಂಗ್ರೆಸ್ ಮತ್ತು ಜನತಾ ದಳ ಸೇರಿದೆ. ನಾವ್ಯಾಕೆ ಮಾಡಲಿಲ್ಲ? ನಮ್ಮ ಹತ್ರ 122 ಸೀಟ್ ಇತ್ತು, ನಾವು 122 ಇದ್ದದ್ದು, ನಾನು 180ಕ್ಕೆ ಬಂದೆವು. ಅದರ ಅರ್ಥ ಏನು? ನೀವು ಸರ್ಕಾರ ಮಾಡೋದು ಬೇಡ ಅಂತೇಳಿ ಜನ ತೀರ್ಮಾನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ದೂರ ನಿಂತು ಬೇರೆಯವರಿಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು. ಇವತ್ತು ರಾಜಕೀಯದ ಪರಿಸ್ಥಿತಿ ಬೇರೆ ಬೇರೆ ವಿಚಾರ ನಡೆದು ತಮಗೆ ಗೊತ್ತಿದೆ, ಬದಲಾವಣೆ ಆಗಿದೆ. ಜಾಸ್ತಿ ಸಮಯದ ಮುಂದೆ ಹೋಗ್ಲಿಕ್ಕಿಲ್ಲ, ಇನ್ನು ಒಂದು 3-6 ತಿಂಗಳು ಹೋಗಿ ಮತ್ತೆ ಬದಲಾವಣೆ ಆಗುವಂತೆಲ್ಲ ಅವಕಾಶ ಆಗ್ತದೆ. ಅದೇ ಅನುದಾನಕ್ಕೆ ಯಾವುದೇ ಕಡಿತ ಆಗುವುದಿಲ್ಲ ಎಂಬ ನನಗೆ ವಿಶ್ವಾಸ ಇದೆ. ಮತ್ತು ನನ್ನ ಕ್ಷೇತ್ರದ ಅನುದಾನ ಕಡಿತ ಮಾಡದ ರೀತಿಯ ಶಕ್ತಿಯನ್ನು ನನ್ನ ಕ್ಷೇತ್ರ ಮತದಾರ ನನಗೆ ಕೊಟ್ಟಿದ್ದಾರೆ ಈಗಾಗಲೇ. ಸೊ ಯಾರೇ ಮುಖ್ಯಮಂತ್ರಿ ಚೇರಲ್ಲಿ ಕೂತ್ಕೊಂಡ್ರು ಕೂಡ ನನ್ನ ಕ್ಷೇತ್ರಕ್ಕೆ ಏನು ಅನುದಾನ ತರಬೇಕಾ ಅದನ್ನು ತಂದು ನಾನು ತೋರಿಸ್ತೇನೆ. ಇದಕ್ಕೆ ನಾನು ನೋಡಿ ಅಲ್ಲಿ ಕೂಡ ಸ್ಪಷ್ಟ ಬಹುಮತ ಇಲ್ಲಲ್ಲ, ನಾವೇನು ಮಾಡಲಿಕ್ಕಿಲ್ಲ, ನಾವು ಕೊಂಡೋಗೋದಿಲ್ಲ. ನೋಡಿ, ನಾವು ಯಾರನ್ನು ಕೊಂಡೋಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯೂ ಕೂಡ ಈಗ ಸ್ಪಷ್ಟ ಬಹುಮತ ಇಲ್ಲ ಅಲ್ವಾ. ಪ್ರಪ್ರಥಮವಾಗಿ ಒಂದು ಮುಖ್ಯಮಂತ್ರಿ ತನ್ನ ಮೆಜಾರಿಟಿಯನ್ನು ತೋರಿಸುವಾಗ 112 ಇರಬೇಕು, ಹೌದಾ? ಕಾನೂನು ಪ್ರಕಾರ 112 ಇರಬೇಕು, ಫುಲ್ ಫ್ಲೆಜ್ಡ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ನಾಳೆ ಅಲ್ಲಿರೋದು ಎಷ್ಟು? 105. 8 ಶಾರ್ಟೇಜ್ ಆಫ್ ದಿ ಮೆಜಾರಿಟಿ. ಆದರೂ ಕೂಡ ಕೊಟ್ಟಿದ್ದಾರೆ, ಒಪ್ಪಿದೆ. ಅದು ಎಷ್ಟು ದಿವಸ ಮುಂದೆ ಯಾರಿಗೆ ಗೊತ್ತು? ಇನ್ನು 15 ಜನ ಬಂದರೆ ಏನಾಗ್ತದೆ, ಅವರ ಪರಿಸ್ಥಿತಿಯನ್ನು 6 ತಿಂಗಳಂದರೆ ಯಾವುದು ಏನು ಆಗ್ತದೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೇನು ದೀರ್ಘವಾಗಿ ಹೋಗ್ತಂತ ಹೇಳಿ ಯಾರಿಗೂ ಆಲೋಚನೆ ಮಾಡಿದ್ದಾರೆ. ನಾನೀಗ ಮೊನ್ನೆ ಒಂದು ಮೀಟಿಂಗ್ ಕರಲಿಕ್ಕೆ ಹೇಳಿ ನನಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಇವತ್ತು ಪ್ರತಿ ಮನೆಯಲ್ಲಿ ಕೂಡ ಲಾರ್ವಾ ಟೆಸ್ಟ್ ಇವತ್ತು ಆಗುವಂಥ ಅವಕಾಶ ಆಗಬೇಕು. ಮತ್ತು ಸರ್ಕಾರ ಮತ್ತು ನಮ್ಮ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗ ಅವರು ಕೆಲಸ ಮಾಡೋ ಜೊತೆಯಲ್ಲಿ ಜನಸಾಮಾನ್ಯರು ಸಂಪೂರ್ಣವಾದ ಸಹಕಾರ ಕೊಡಬೇಕು. ಡೆಂಗು ಬರಲಿಕ್ಕೆ ಏನು ಕಾರಣ, ಇದನ್ನು ಹೇಗೆ ನಿರ್ಮೂಲನೆ ಮಾಡ್ಬೋದು ಅಂತ ಹೇಳಿ ಆಲೋಚನೆ, ಅದಕ್ಕೆ ಸಹಕಾರ ಕೊಡಬೇಕಲ್ಲ. ವಿಚಾರ ಏನಿದೆ, ನಾವು 7-8 ದಿವಸದಿಂದ ಅಲ್ಲಿ ನೀರನ್ನು ಶೇಖರಣೆ ಮಾಡಿ ಇಡಬಾರ್ದು ಒಂದೇ ಕಡೆ. ನಮ್ಮ ವಾಟರ್ ಟ್ಯಾಂಕ್ ಇರಲಿ, ಇನ್ನೊಂದಿರಲಿ ಅಂಥದ್ದಿದ್ದರೆ, ಈಗ ಮಳೆ ಬಂದ ಕಾರಣ ನಮಗೇನು ತೊಂದರೆ ಇಲ್ಲ. ನಮಗೆ ಪ್ರಾಬ್ಲಮ್ ಆಯಿತು, ಮಳೆ ಬಂದಿದೆ, ಒಂದು ದಿವಸ ನಿಂತು, ಒಮ್ಮೆ ಬಂತು, ಒಂದೇ ನಿಂತು, ಅದ ಕಾರಣ ಇಷ್ಟು ಇವತ್ತು ವಿಪರೀತ ಆಗಲಿಕ್ಕೆ ಜಾಸ್ತಿ. ಈಗ ಒಮ್ಮೆಲೆ ಮಳೆ ಬಂದ ಕಾರಣ ಈಗ ಎಲ್ಲ ನಿಮ್ಮ ಇದರ ಬಹುತೇಕ ಇವತ್ತು ನಿರ್ಮಾಣ ಆಗ್ತದೆ. ಆದರೆ ನಮ್ಮ ಆಶಾ ಕಾರ್ಯಕರ್ತರು, ANM ನರ್ಸ್ಗಳು, ನಮ್ಮ ಇವರೆಲ್ಲ ಇವತ್ತು ಸೇರಿಕೊಂಡು ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಯ ಸದಸ್ಯರು ಸಂಘ ಸಹಕಾರ ಪಡೆದುಕೊಂಡು ಡೆಂಗು ಮತ್ತು ಎಲ್ಲ ನಮ್ಮ ಸಾಂಕ್ರಾಮಿಕ ರೋಗ ಇದೆಯಾ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡ್ತಾರೆ. ನೋಡಿ, ಅಲ್ಲಿ ಬೀಚ್ನಲ್ಲೇ ಬಂದು ಮನೆ ಕಟ್ಟಿದ್ದಾರೆ. ಮನೆ ಕಟ್ಟೋರು ಅರ್ಥ ಮಾಡ್ಕೊಳ್ಬೇಕಲ್ಲ, ಅದು ಬೀಚ್ ಅದು ಅಲ್ವಾ. ಆ ಮುಗೇಪಟ್ಟ ರೈಟಲ್ಲಿರೋದು ಅದು ಬೀಚ್. ಜಂಕ್ಷನ್ ಮೇಲ್ದಿಂದ ಕೆಳಗೆ ಹೋಗ್ಲೇಬೇಕಲ್ಲ. ಮೇಲೆ ರೋಡ್ ನೀರು ಮೇಲೆ ಹೋಗ್ಲಿಕ್ಕೆ ಆಗ್ತದ? ಮಳೆ ಬಂದಾಗ ಕೆಳಗೆ ಹೋಗ್ಬೇಕದು. ಶೇಖರಣೆ ಅಲ್ಲಿ ದೊಡ್ಡೊಂದು ಹೊಂಡ ಆಗಿದೆ. ಯಾಕೆ ಹೊಂಡ ಆಗಿದೆ ಅಂತ ಹೇಳಿದರೆ, ಅಲ್ಲಿ ಏನು ಕೆಲವು ಮನೆಗಳು ಕಟ್ಟಿದ್ದಾರೆ, ಬೀಚಿನಲ್ಲಿ ಕಟ್ಟಿದ್ದಾರೆ. ನೋಡಿ, ಬೀಚಲ್ಲಿ ಕಟ್ಟುವಾಗ ಅದು ಕಟ್ಟಬಾರ್ದು, ಎಲ್ಲರಿಗೂ ಅರ್ಥ ಮಾಡಿಕೊಂಡು. ನಾನು ಕಟ್ಟೋದಾದರೂ ಕೂಡ ಅದು ಬೀಚಲ್ಲಿ ಪಬ್ಲಿಕ್ ಅಲ್ಲಿ ಕಟ್ಟಬಾರ್ದನ್ನು ಅರ್ಥ ಮಾಡಿಕೊಳ್ಬೇಕು. ನಾನಲ್ಲಿ ಮನೆ ಕಟ್ಟಿ ಅಲ್ಲಿ ಆ ನೀರು ತುಂಬಿಗೆ ಹೊಂಡ ತೆಗೆದಾಗ ಮೇಲೆ ನೀರೆಲ್ಲ ಕೆಳಗೆ ಹೋಗಿ ಸ್ವಾಭಾವಿಕವಾಗಿ ನಿಲ್ತದೆ, ಹೌದಾ?
ಆಯಿತು, ಕಟ್ಟಿದವರನ್ನು ಎಬ್ಬಿಸಲಿಕ್ಕೆ ಮಾನವೀಯತೆ, ಬಡವರು ಏನಿಲ್ಲ ಅವ್ರನ್ನ ಹೇಗೆ ಮುಟ್ಟೋದಂತೇಳಿ. ಮತ್ತು ಬೀಚಿನಲ್ಲಿ ಇವತ್ತು ಮನೆ ಕಟ್ಟಿ ಅದೀಗ ಸಮಸ್ಯೆ, ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅಲ್ಲಿ ಹೊಂಡೆ ಹಾಕಿ ತೆಗೆದಿದ್ದಾರೆ, ಆ ನೀರಲ್ಲಿ ಹೋಗಿ ಶೇಖರಣೆ ಸಣ್ಣ ಪಿಟ್ಟು ತೆಗೆದಿದ್ದಾರೆ. ಈಗ ಅಲ್ಲಿ ಜಾಸ್ತಿ ಆಗಿದೆ ಇದನ್ನು ಮಳೆ ನೀರಲ್ಲಿ ಆಟೋಮೆಟಿಕ್ ಮೇಲೆ ಕೆಳಗಲ್ಲಿ ಶೇಖರಣೆ ದೊಡ್ಡ ಒಂದು ಸಣ್ಣ ಮಟ್ಟ ವಿಚಾರ ಆಗೋದು. ಸೊ ಜನಸಾಮಾನ್ಯ ಎಲ್ಲರೂ ಕೂಡ ಅರ್ಥ ಮಾಡಿ, ನಮ್ಗೆ ಕಷ್ಟ ಅರ್ಥ ಆಗಿಲ್ಲ ಅಂತಲ್ಲ, ಆದರೆ ಬೀಚಿನಲ್ಲಿ ಕೂಡ ಆ ಒಂದು ಸೌಂದರ್ಯಕರಣ ಉಳಿಸುವ ಬದಲು ಅಲ್ಲಿ ಇವತ್ತು ಮನೆ ಕಟ್ಟಿಕೊಂಡು ಬರುವಂಥ ಎಲ್ಲಿಯೂ ಇರಲಿ ಯಾವುದೇ ಪ್ರದೇಶದಲ್ಲಿ. ಸೊ ಅವರವರ ಅರ್ಥ ಇದನ್ನು ಇನ್ನೊಬ್ಬರು ಬಂದು ಹೇಳುವಂಥ ವಿಚಾರ ಅಲ್ಲ. ಇವರು ಯಾರಿಗೆ ಅದನ್ನು ನಿಲ್ಲಿಸುವ ಅವಕಾಶ, ಅದು ಕರುಣೆ ಮತ್ತು ಮಾನವೀಯತೆ ಮತ್ತು ಸೋದರತೆಯಿಂದ ಕಷ್ಟದಲ್ಲಿದ್ದ ಏನು ಮಾಡೋದು ಅಂತೇಳಿ ಆದೃಷ್ಟಮಯ ಯಾವುದು ಇರುವಂಥ ಮಾಡಲಿ ಅಂತ ಅದನ್ನು ಕೂಡ ಅಲ್ಲಿ ಏನು ಅದಕ್ಕೆ ತೊಂದರೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅವರವರ ವಿಚಾರ ಬರೋ ತನಕ ಇದೆಲ್ಲ ಸಮಸ್ಯೆ ಬರ್ತದೆ. ಇವತ್ತೆಲ್ಲ ಯಾಕೆ ಅಭಿವೃದ್ಧಿ ಆಗುವಾಗ ಮುಂಚೇನಿತ್ತು, ಉಳ್ಳಾಳದಲ್ಲಿ 1000 ಮನೆ ಇದ್ದರೆ ಈಗ 5000 ಮನೆ ಆಗಿದೆ. ಯಾಕೆ? ಫ್ಲ್ಯಾಟ್ ಬರ್ತದೆ, ಅಲ್ಲಿ 1 ಮನೆ ಇತ್ತು, ಅಲ್ಲಿ 10 ಮನೆ ಆಗಿದೆ. ಅಲ್ಲಿ 2 ಮನೆ ಇತ್ತು, ಅಲ್ಲಿ 20 ಮನೆ ಆಗಿದೆ. ಸೊ ಜನ ಜಾಸ್ತಿ ಆಗುವಾಗ ನಮ್ಮಲ್ಲಿರುವಂಥ ಕೆಪಾಸಿಟಿ ಕಡಿಮೆ. ಇವತ್ತು ಒಳಚರಂಡಿಗೆ ನಾವು ಇವತ್ತೆಲ್ಲ ನಾಳೆ ಮಾಡದಿದ್ದರೆ ಈ ನಗರಕ್ಕೆ ಮತ್ತು ಈ ನಗರ ಅಷ್ಟು ಗಲೀಜಾಗಿ ಹೋಗ್ತದೆ, ಯಾರು ಕೂಡ ಬರುವುದಿಲ್ಲ. ಯಾಕೆ? ಎಲ್ಲಿ ಹೋಗೋದು ನೀರುಗಳು? ಇಷ್ಟು ಜನ ಮುಖ ಮತ್ತು ಕೈ ತೊಳೆದಂಥ ನೀರು ಒಂದು ಡ್ರೈನಲ್ಲಿ ಎಷ್ಟು ಹೋಗಿ ನಿಲ್ಬೋದು? ಇದಕ್ಕೆ ನಾವು ಎಷ್ಟು ಅದನ್ನು ಮಾರ್ಗಕ್ಕೆ ಕಳಿಸ್ಬೋದು? ಅದಕ್ಕಾಗಿ ಎಲ್ಲ ನಗರ ಅಭಿವೃದ್ಧಿ ಆಗಬೇಕೆ UGD ಪ್ರಮುಖ ಫೌಂಡೇಶನ್. ಯಾರು ಈಗ ನೋಡಿ ಎಲ್ಲ 4 ಫ್ಲೋರ್ಸ್ ಮಾತ್ರ ಕಟ್ತಾರೆ. ಯಾಕೆ? ಪಿಟ್ಟಿಲ್ಲ, STP ಮಾಡಲಿಕ್ಕೆ ಆಗೋದಿಲ್ಲ. ನಾವಿಲ್ಲಿ ಫುಲ್ ಫ್ಲೆಜ್ UGD ಮಾಡಿದರೆ 4 ಫ್ಲೋರ್ ಇದ್ದದ್ದು 40 ಫ್ಲೋರ್ಸ್ ಬರ್ತದೆ. ಮತ್ತು ಅಪಾರ್ಟ್ಮೆಂಟ್ಸ್ 40 ಫ್ಲೋರ್ ಅಪಾರ್ಟ್ಮೆಂಟ್ ಮಾಡಿದೆ. ಯಾಕೆ? ಬರೀ UGD ಒಂದು ನಾವು ಕ್ಲಿಯರ್ ಮಾಡಿ ಕೊಟ್ಟರೆ ಈ ಪ್ರದೇಶ ಅಭಿವೃದ್ಧಿ ಕೂಡ ಇದೆಲ್ಲ ಕಾನೂನು ಪ್ರಕಾರ ನೋಟಿಸ್ ಕೊಡಬೇಕು, ಬರಲಿಕ್ಕೆ ಹೇಳ್ಬೇಕು, ಬರದ ನಂತರ ಇಷ್ಟು ನೋಡಬೇಕು. ನಮ್ಮ ವಿಚಾರ ಇಷ್ಟು, ಇದರಲ್ಲಿ ಇದೆಲ್ಲ ಸ್ವಾಭಾವಿಕ. ಅದು ಯಾರು ಈ ರೀತಿಯ ಗೊಂದಲವನ್ನು ಬರೇ ಸ್ವಾರ್ಥಕ್ಕಾಗಿ ಇವತ್ತು ಸೃಷ್ಟಿ ಮಾಡ್ತಾರೆ, ಅವರಿಗೆ ನಾವು ಇಟ್ಟಂಥ ಪಕ್ಷಾಂತರ ಕಾಯ್ದೆಯನ್ನು ಸಮರ್ಪಕವಾಗಿ ನಾವು ಅನುಷ್ಠಾನ ಮಾಡಬೇಕು. ನಾನೊಬ್ಬ ಶಾಸಕನಾಗಿ ನನಗೆ ಸರ್ಕಾರದ ಮೇಲೆ ಬೇಸರ ಇದ್ದರೆ ನಾನು ಬಂದು ನನ್ನ ಜನರ ಮಧ್ಯೆ ಕೂತ್ಕೊಳ್ಬೇಕು ಅಲ್ವಾ? ನಾನು ಬಾಂಬೆಲಿ ಯಾಕೆ ಹೋಗಿ ನಾನು ಕೂತ್ಕೊಳ್ಳೋದು? ನಾವು ಮುಂಚೆ ಇವರನ್ನೆಲ್ಲ ನೋಡಿದ್ದೇವೆ, ಎಂಥ ಟೆರರಿಸ್ಟನ್ನು ವೀಡಿಯೋ ಕಳಿಸೋದು, ಈಗ ಇವರು ಕಾಣೋದಿಲ್ಲ, ಇವರು ವೀಡಿಯೋ ಕಳಿಸ್ತಾರೆ, ಫೋಟೋ ಕಳಿಸ್ತಾ ಇರೋದು ಇವರನ್ನೆಲ್ಲಿ ಕಾಣ್ತದೆ? ಸೊ ಈ ರೀತಿ ಜನರಿಂದ ಮತ ಪಡೆದವರು ಜನರ ಮಧ್ಯೆ ಕೂತ್ಕೊಳ್ಳೋ ಬದಲು ಈ ರೀತಿ ಗೊಂದಲ ಕಾಯ್ದೆಯ ವಿರುದ್ಧ ಹೋಗಿ ಅಲ್ಲಿ ಕೂತ್ಕೊಂಡು ಮಾಡುವಾಗ ಅವರಿಗೆ ಕಾಯ್ದೆಯ ಪರಿಣಾಮ ಏನಂತ ನಾವು ತೋರಿಸಬೇಕಲ್ಲ. ಅದನ್ನು ಅನುಷ್ಠಾನ ಮಾಡಬೇಕಂದ್ರೆ ನಾವು ಹೇಳುವಂಥ, ಮತ್ತು ಸರ್ಕಾರ ಬರ್ತಾ ಹೋಗ್ತಾ ಬೇಗ ನಾವು ವಿಚಾರ ಇಲ್ಲ. ಇದನ್ನು ಆ ಪಕ್ಷಾಂತರ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಬೇಕಂದ್ರೆ ನಾವು ಆದೇಶ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ, ಎಲ್ಲರ ಮೇಲೆ ಕ್ರಮ ಆಗ್ತದೆ, ನನಗೆ ವಿಶ್ವಾಸ ಇದೆ. ಮಾಡ್ತಾರೆ ಸ್ಪೀಕರ್ ಅವರು, ಮತ್ತೆ ಗೊತ್ತಿಲ್ಲ. ನನ್ನ ವೈಯಕ್ತಿಕ 2 ವರ್ಷ ತಿರುಗಾಡಲಿ, ಬಾಂಬೆ ಡೆಲ್ಲಿ. ಈಗ ಬಾಂಬೆ ಇಲ್ಲಿಗೆ ಇರೋದಲ್ಲ, ಎಲ್ಲಿ ಬೆಂಗಳೂರು ಬಾಂಬೆ ಅಲ್ಲ, ಬಾಂಬೆ ಡೆಲ್ಲಿ ಸುತ್ತಾಡಲಿ, ಯಾರು ಬೇಡ ಅಲ್ಲ. 1-2 ವರ್ಷ ಹೋಗಲಿ, ಕೇಸ್ ನಡೀತಾನೆ. ಜಜ್ಮೆಂಟ್ ಇವತ್ತು ಕೊಡ್ತಾರೆ ಸುಪ್ರೀಂ ಕೋರ್ಟ್ ನಾಳೆ ಜಜ್ಮೆಂಟ್ ಕೊಡ್ತಾರಾ? ಇಲ್ಲ. ಸುಪ್ರೀಂ ಜಜ್ಮೆಂಟ್ ಕೊಡುವಾಗ ಸ್ಟೇ ಕೊಡ್ಬೋದು, ಜಜ್ಮೆಂಟ್ ಕೊಡುವಾಗ 1 ವರ್ಷ 2 ವರ್ಷ ಹೋಗ್ತದೆ. ಸುತ್ತಾಡಲಿ ಅಲ್ಲ, ಡೆಲ್ಲಿ ಬಾಂಬೆ ಸುತ್ತಾಡಲಿ. ಹಾಗೇನು ಮಂತ್ರಿ ಆಗಲಿಕ್ಕೆ ಆಗೋದಿಲ್ಲಲ್ಲ, ಅದು ಯಾರಿಗೆ ಗೊತ್ತು? ಅವರ ಇಚ್ಛೆ ಏನಿತ್ತು? ಅವ್ರಿಗೆ ಮಂತ್ರಿ ಆಗಬೇಕಂತ ಆಸೆ ಅಲ್ವಾ? ಅಷ್ಟೇ. ಅವ್ರು ಆಗ್ತದಾ? ಯಾವ್ದು ಕೇಸ್ ಇದ್ದವ್ರಿಗೆ ಆಗ್ಲಿಕ್ಕೆ ಆಗೋದಿಲ್ಲ. ನಮ್ದಿಷ್ಟೇ. ಆಗ ನಾವು ಫಸ್ಟೇ ಮಾಡ್ತಿದ್ದೇವಲ್ಲ, ಬಾಕಿಯವರನ್ನು ಎಳಿಲಿಕ್ಕೆ ಈ 3 ಜನ ಮಾಡಿದರೆ ನಾವು ಈ ಒಂದು ವಿಚಾರ 1 ವಾರ ಮುಂಚೆ ಅವರನ್ನು ಮಾಡ್ತಿದ್ದೆವು. ಯಾಕೆ ಈಗ ಮಾಡಬೇಕು? ನೋಡಿ, ನಮಗೆ ಅನಗತ್ಯವಾಗಿ ಸರಕು ಇಟ್ಕೊಳ್ಬೇಕಂತ ಆಸೆ ಯಾರಿಗೂ ಕೂಡ ಇಲ್ಲ. ಇದರಲ್ಲಿ ಈ ರೀತಿ ಇತ್ತು ಸಂಬಂಧ ಇದಾಗಿ. ಈಗಲೂ ಕೂಡ ಮನಸ್ಸು ಮಾಡಿದರೆ ಆಗ್ಬೋದು. ಅವರು ಹಲವಾರು ನಿಮ್ಗೆ ಗೊತ್ತೇ ಫೋನ್ ಮಾಡ್ತಾರೆ, ಬೇರೆ ಬೇರೆ ಇವತ್ತು ಇರ್ತದೆ ಅಂತ ಯಾವುದೇ ವಿಚಾರ ಇಲ್ಲ. ಸಮಸ್ಯೆ ಬಂದಿದೆ, ಕಾನೂನು ಪ್ರಕಾರ ಕಮ್ಮಗೊಳ್ಳದ ಕೆಲಸ ಇವತ್ತು ಆಗಬೇಕು. 1 ಪಾಯಿಂಟ್ ಪ್ರೋಗ್ರಾಮ್ ಅಷ್ಟೇ. ಅದಕ್ಕೆ ಬೇರೆ ಒಂದು ದೇಶಕ್ಕೆ ಒಂದು ಸಂದೇಶ, ಅದು ಕರ್ನಾಟಕದಿಂದ ಹೋಗಬೇಕು. ಇದರಲ್ಲಿ ಅಷ್ಟು ಸುಲಭ ಅದಕ್ಕೆಲ್ಲ ಪಕ್ಷಾಂತರ ಕಾಯ್ದೆ ಇರುವುದು ಯಾಕೆ ನೋಡಿ? ಹಾಗಾದರೆ ಈಗ 112 ಅಲ್ಲ, ಅಷ್ಟಿದ್ದರೆ ಸರ್ಕಾರ ಮಾಡ್ಬೋದು. ಇನ್ನು ಇದಕ್ಕೇನು ಆ್ಯಕ್ಷನ್ ಆಗೋದಿದ್ದರೆ ಇನ್ನು 150 ಸೇರಿ ತರಬೇಕು ನಾವು, ಸರಿ ಇರಬೇಕಾದ್ರೆ. ಇಲ್ಲ 10 ಜನ ಹೋದರೆ ಮುಗೀತಲ್ಲ, ಯಾವಾಗಲೂ ಕೂಡ ಹೋಗ್ಬೋದು. ಈಗ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋದಿದ್ರೆ ನಾಳೆ 5 ಜನ ಈ ಕಡೆ ಬಂದು ಮುಗೀತಲ್ಲ. ಇದೇ ಕೆಲಸವ 6 ತಿಂಗಳಿಗೊಮ್ಮೆ? ಅದು ಕಾಯ್ದೆಗೆ ಅನುಷ್ಠಾನ ಆಗಬೇಕು. ಅದು ಇಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಆಗಬೇಕು. ಸಂದೇಶ ಕರ್ನಾಟಕದಿಂದ ಹೋಗಬೇಕು.
ಯಾರು ಕೂಡ ಶಾಸಕರು ನಮ್ಮ ಊರಿಗೆ ಕೆಲಸ ಆಗಲಿಲ್ಲ, ನಮಗೆ ಅನುದಾನ ಸಿಕ್ಕಲಿಲ್ಲ, ನಮಗೆ ಪಬ್ಲಿಕ್ ಈ ಸಮಸ್ಯೆ ಉಂಟು ಅದನ್ನು ಇಟ್ಟುಕೊಂಡು ಯಾವುದು ಹೋಗಿದ್ದಾರಾ? ಅದು ಬೇಡಿಕೆ ಕೊಟ್ಟಿದ್ದಾರೆ? ಇಲ್ಲಲ್ಲ. ಅದ್ರ ಹೌದು, ನನಗೆ ಕುಡಿಯೋ ನೀರು ಯೋಜನೆಗೆ ದುಡ್ಡು ಸಿಕ್ಕಲಿಲ್ಲ ಇದ್ದಾಗ ಆಗ ಒಂದು ಬೇಸರ, ಅದು ಅರ್ಥ ಇರ್ಬೋದು. ಅದು ಅಂತ ಯಾವುದು ಬೇಡಿಕೆ ಇಲ್ಲ.